ಶ್ರೀ ಭಗವತಿ ದೇವಸ್ಥಾನ ಮತ್ತು ಕುಕ್ಕಾಡಿ ಶ್ರೀ ಅರಸು ಮುಂಡಂತಾಯ ದೇವಸ್ಥಾನದಲ್ಲಿ ನವರಾತ್ರಿ ಪೂಜೆ 8 ದಿನಗಳ ಕಾಲ ನಡೆಯಲಿದೆ. ಮಂಗಳೂರು ಅಶೋಕನಗರ ಉರುಸ್ಟೋರ್ ಪ್ರದೇಶದಲ್ಲಿ ರಸ್ತೆಗೆ ಹೊಂದಿಕೊಂಡು ಕುಕ್ಕಾಡಿ ದೇವಸ್ಥಾನವಿದೆ. ಸಾನ್ನಿಧ್ಯದ ಒಡೆಯನಾಗಿ ಮುಂಡತಾಯ, ಧೂಮಾವತಿ, ಪರಿವಾರ ದೈವಗಳಾಗಿ ಪಂಜುರ್ಲಿ, ಬಂಟ, ಬೈಕಟ್ಟಿ, ಮಣಿಸಂದಾಯ, ಬಬ್ಬರಿ ಹಾಗೂ ಗುಳಿಗ ದೈವವಿದೆ. ಈ ಆವರಣದಲ್ಲಿ ಭಗವತಿ ಸಾನ್ನಿಧ್ಯವಿದೆ. ಭಗವತಿಯನ್ನು ಅಕ್ಕ ಹಾಗೂ ತಂಗಿ ಭಗವತಿ ಎಂಬ ಸಂಕಲ್ಪದಿಂದ ಪೂಜಿಸಲಾಗುತ್ತದೆ. ಭಗವತಿಯರಿಗೆ ನವರಾತ್ರಿ ಉತ್ಸವ ವಿಶೇಷವಾಗಿರುವುದರಿಂದ ಪ್ರತಿ ವರ್ಷ ನವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಬಾರಿ ನವರಾತ್ರಿ ಪೂಜೆ ಅಕ್ಟೋಬರ್ 17ರಿಂದ ಅಕ್ಟೋಬರ್ 28ರವರೆಗೂ ನಡೆಯಲಿದೆ. ನವರಾತ್ರಿ ಉತ್ಸವದ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ರಂಗಪೂಜೆ, ಚಂಡಿಕಾ ಹೋಮ, ದುರ್ಗ ನಮಸ್ಕಾರ, ದೀಪಾರಾಧನೆ, ಸ್ವರ್ಣ ಅಲಂಕಾರ, ವಿಶೇಷ ಹೂವಿನ ಪೂಜೆ ಹೀಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಭಕ್ತಾದಿಗಳು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ನವರಾತ್ರಿ ಪೂಜೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಎಂದು ಆಡಳಿತ ಮುಖ್ಯಸ್ಥರ ಕ್ಷಿತಿ ಮಮ್ಲೂರು ಹೇಳಿದರು. ಅಶೋಕನಗರ ಉರಸ್ಟೋರ್ ರಸ್ತೆಗೆ ಹೊಂದಿಕೊಂಡು ನಮ್ಮ ಕುಕ್ಕಾಡಿ ಕ್ಷೇತ್ರವಿದೆ. ಮೂಲತಃ ಪಣಂಬೂರು ನಂದನೇಶ್ವರನ ಸನಿಹದಲ್ಲಿ ಈಗ ಏನು ನಾವು ಪಣಂಬೂರು ಸರ್ಕಲ್ ವೃತ್ತ ಅಂತ ಕರಿತೇವೆ, ಆ ಪ್ರದೇಶದಲ್ಲಿ ಕುಕ್ಕಾಡಿ ಪ್ರದೇಶವಿತ್ತು. ಸ್ಥಳಾಂತರಗೊಂಡು ಇದೀಗ ಅಶೋಕನಗರದಲ್ಲಿ ಪುನರ್ ಪ್ರತಿಷ್ಠೆಗೊಂಡಿದೆ. ಇಲ್ಲಿ ಸ್ಥಳದೊಡೆಯನಾಗಿ ಶ್ರೀ ಮುಂಡತಾಯ ದೈವ ಇದೆ. ಅಲ್ಲದೆ ಶ್ರೀ ಧೂಮಾವತಿ, ಬಬ್ಬರ್ಯ, ಗುಳಿಗ, ಬಂಟ ಹಾಗೂ ಮೈಸಂದಾಯ ಮತ್ತು ಬೈಕಾಡ್ತಿ ದೈವಗಳು ಕೂಡ ಇಲ್ಲಿ ಸಾನ್ನಿಧ್ಯವನ್ನು ನಾವು ಕಲ್ಪಿಸಿದ್ದೇವೆ. ಈ ಆವರಣದೊಳಗೆ ಶ್ರೀ ಭಗವತಿಯರ ಸಾನ್ನಿಧ್ಯ ಕೂಡ ಇದೆ. ಭಗವತಿಯರನ್ನು ನಾವು ಅಕ್ಕ ಭಗವತಿ ಮತ್ತು ತಂಗಿ ಭಗವತಿಯರಾಗಿ ಸಂಕಲ್ಪಿಸಿಕೊಂಡು ಇಲ್ಲಿ ಪೂಜೆ ನಡೀತಾ ಇದೆ. ಕ್ಷೇತ್ರ ಪೂಜೆಯನ್ನು ನಮ್ಮ ಕ್ಷೇತ್ರ ಪುರೋಹಿತರಾದ ಶ್ರೀ ಪ್ರಭಾಕರ್ ಭಟ್ ಮತ್ತು ವಿದ್ವಾನ್ ಶ್ರೀ ಸುನಿಲ್ ಭಟ್ ಅವರು ಬಹಳ ಶಾಸ್ತ್ರೋಕ್ತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದೀಗ ಈ ಮುಂದಿನ 17ನೇ ತಾರೀಕಿನಿಂದ 24ನೇ ತಾರೀಕುವರೆಗೆ ನವರಾತ್ರಿ ಉತ್ಸವ ಇಲ್ಲಿ ನಡೀತದೆ. ಮುಂಡತ್ತಾಯನಿಗೆ ಇಲ್ಲಿ ನೇಮೋತ್ಸವ ಪ್ರಧಾನ ಉತ್ಸವವಾದರೆ, ಬಹಳ ವೈಭವದ ಉತ್ಸವ ಆದರೆ, ಅದೇ ರೀತಿಯಲ್ಲಿ ನವರಾತ್ರಿಯಲ್ಲಿ ದೇವಿಯರಿಗೆ ವಿಶೇಷವಾದ ಉತ್ಸವ ಇಲ್ಲಿ ನಡೀತದೆ. ಈ 8 ದಿನಗಳ ಕಾಲ ಇಲ್ಲಿ ವಿಶೇಷ ರಂಗಪೂಜೆ, ಸ್ವರ್ಣಾಲಂಕಾರ ಪೂಜೆ, ದೀಪಾರಾಧನೆ ಸೇವೆ, ದುರ್ಗಾ ನಮಸ್ಕಾರ ಪೂಜೆ, ವಿಶೇಷ ಹೂವಿನ ಪೂಜೆ, ಹಾಗೆ ಸರ್ವಾಲಂಕಾರ ಪೂಜೆ ಇತ್ಯಾದಿಗಳು ನಡೀಲಿಕ್ಕಿದೆ. ಹಾಗೆ ಚಂಡಿಕಾ ಹವನ ಕೂಡ ಇಲ್ಲಿ ನಡೀಲಿಕ್ಕಿದೆ. ಗುರುವಾರದಂದು ಇಲ್ಲಿ ಚಂಡಿಕಾ ಹವನ ನಿರಂತರ ವರ್ಷಗಳಿಂದ ಶ್ರೀಮತಿ ಶಾಂತ ಮತ್ತು ಸಹೋದರಿಯರು ನಡೆಸ್ತಾ ಬಂದಿರುವಂಥ ಸೇವೆಯನ್ನು ಕೊಡ್ತಾ ಬಂದಿರುವಂಥ ಚಂಡಿಕಾ ಹವನ ಅದು ಗುರುವಾರದಂದು ನಡೀಲಿಕ್ಕಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಬುಧವಾರ ಸಂಜೆ ಅಷ್ಟಾವಧಾನ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಅದರೊಂದಿಗೆ ಇನ್ನೊಂದು ಸೇವಾ ರೂಪದಲ್ಲಿ ಆದಿತ್ಯವಾರದಂದು 18ನೇ ತಾರೀಕು ಆದಿತ್ಯವಾರದಂದು ಶ್ರೀಮತಿ ಗಿರಿಜಾ ಮತ್ತು ಸಾವುಕಾರ್ ಶ್ರೀ ಮೋನಪ್ಪ ಶೆಟ್ಟಿ ಇವರ ಮಕ್ಕಳಿಂದ ಆದಿತ್ಯವಾರದಂದು ಇಲ್ಲಿ ಇನ್ನೊಂದು ಚಂಡಿಕಾ ಹವನ ಕೂಡ ನಡೀಲಿಕ್ಕಿದೆ. ಆದ್ದರಿಂದ ತಾವೆಲ್ಲರೂ ಈ ಉತ್ಸವದಲ್ಲಿ ಭಾಗಿಯಾಗಬೇಕು. ಅದರೊಂದಿಗೆ ಕರೋನಾದ ಆದೇಶವನ್ನು ಕೂಡ ತಾವೆಲ್ಲರೂ ಪಾಲಿಸಬೇಕು ಅಂತ ನನ್ನ ವಿನಂತಿ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು. ಹಾಗೆ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು. ಜೊತೆಗೆ ಕ್ಷೇತ್ರದ ಒಳ ಹೊರಗೆ ಅನ್ನಪ್ರಸಾದದ ಸಭಾಭವನದಲ್ಲಿ ಕೂಡ ಈ ಅಂತರವನ್ನು ಕಾಯ್ದುಕೊಳ್ಬೇಕಂಥೇಳಿ ನಮ್ಮ ಪ್ರೀತಿಪೂರ್ವಕ ವಿನಂತಿ. ನಿತ್ಯವೂ ಇಲ್ಲಿ ಅನ್ನಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಆದ್ದರಿಂದ ದಯವಿಟ್ಟು ಈ ಒಂದು ಕರೋನಾದ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗದಂತೆ ಎಲ್ಲ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿ ಈ ಒಂದು ಉತ್ಸವದಲ್ಲಿ ಭಾಗಿಯಾಗಿ ಶ್ರೀ ದೈವಗಳ ಗಂಧಪ್ರಸಾದ ಹಾಗೆ ಶ್ರೀ ದೇವಿಯರ ಕುಂಕುಮ ಪ್ರಸಾದವನ್ನು ಪಡೆದು ಅನುಗ್ರಹಿತರಾಗಬೇಕಂತೇಳಿ ನಾನು ಪ್ರೀತಿಪೂರ್ವಕವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.